ಕರಾವಳಿಯ ಪ್ರತಿಷ್ಠಿತ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂಘಟನೆಯಾದ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ 17ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜುಲೈ 7ರಂದು ಮಂಗಳೂರಿನ ಸೇಂಟ್ ಅಲೋಶಿಯಸ್ ವಿಶ್ವವಿದ್ಯಾಲಯದ LCRI ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ವಿಶ್ವಸ್ತ ಮಂಡಳಿಯ ಸದಸ್ಯರಾದ ಮೈಮ್ ರಾಮದಾಸ್ ಅವರು ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಂತ ಅಲೋಶಿಯಸ್ ವಿಶ್ವವಿದ್ಯಾನಿಲಯದ ರಂಗ ಅಧ್ಯಯನ ಕೇಂದ್ರದ ಸಹಯೋಗದೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮವು ಅಗರಿ ಶ್ರೀನಿವಾಸ್ ಭಾಗವತ ವೇದಿಕೆಯಲ್ಲಿ ಜುಲೈ 7ರಂದು ಸಂಜೆ 5:30ಕ್ಕೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬಾರಿ ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಾಮೃಗ ಅನ್ನೋ ಕಥೆ ಆಧಾರಿತ ಒಂದು ನಾಟಕವನ್ನ ರಂಜಿತ್ ಶೆಟ್ಟಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ರಂಜಿತ್ ಶೆಟ್ಟಿ ಕುಕ್ಕುಡೆ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಬಾನು ಮುಸ್ತಾಕ್ ಅವರ ಎದೆಯ ಹಣತೆಗಳು ಈ ನಾಟಕವನ್ನ ಅವರ ಕೃತಿಯ ಆಧಾರದ ನಾಟಕವನ್ನ ಗಣೇಶ್ ಎಂ ಹೆಗ್ಗೋಡು ಅವರು ನಿರ್ದೇಶನ ಮಾಡಿ 2 ನಾಟಕಗಳಿರ್ತದೆ. ಸುಮಾರು 2 ಗಂಟೆ ಅವಧಿ ಒಳಗಿನ ನಾಟಕ ಇದಾಗಿರ್ತದೆ. ಸಂಜೆ 6ರಿಂದ 7 ಪ್ರಶಸ್ತಿ ಪ್ರದಾನ ಮತ್ತು ವಾರ್ಷಿಕೋತ್ಸವ ಸಂಬಂಧಪಟ್ಟ ಕಾರ್ಯಕ್ರಮ ಇದ್ರೆ 7 ಗಂಟೆಯಿಂದ ಸರಿಯಾಗಿ ಈ ನಾಟಕ ಆರಂಭಗೊಳ್ಳುತ್ತದೆ. 9 ಗಂಟೆ ಒಳಗಾಗಿ ಈ ನಾಟಕ ಕಾರ್ಯಕ್ರಮಗಳು ಕೂಡ ಮುಗಿಯುತ್ತದೆ. ಸಂಸ್ಥೆಯ ವಿಶ್ವಸ್ತ ಮಂಡಳಿ ಸದಸ್ಯರಾದ ಶಶಿರಾಜ್ ಕಾವೂರು ಅವರು ಮಾತನಾಡಿ 2008ರಲ್ಲಿ ಪ್ರಾರಂಭವಾದ ರಂಗಸಂಗಾತಿ ಸಾಂಸ್ಕೃತಿಕ ಸಂಘಟನೆಯು ಸಮಾನ ಮನಸ್ಕರು ಸೇರಿ ಕಟ್ಟಿದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಸಂಸ್ಥೆಯಿಂದ ಹಲವು ನಾಟಕ ಪ್ರದರ್ಶನ, ಪುಸ್ತಕ ಪ್ರೇಮಿಗಳ ದಿನಾಚರಣೆ, ದಿವಂಗತ ಕುಂಬ್ಳೆ ಸುಂದರರಾವ್ ನೆನಪಿನಲ್ಲಿ ಕುಂಬ್ಳೆ ಪ್ರಶಸ್ತಿ ಕಾರ್ಯಕ್ರಮ, ಬೈಕಾಡಿ ಪ್ರಶಸ್ತಿ ಮತ್ತು ಮಕ್ಕಳ ನಾಟಕ ಪ್ರದರ್ಶನ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಿದ್ದೇವೆ ಎಂದು ಹೇಳಿದರು. 2008ರಲ್ಲಿ ರಂಗ ಸಂಗಾತಿ ಅನ್ನುವಂತಹ ಒಂದು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವು ಸ್ಥಾಪನೆ ಮಾಡ್ತೇವೆ. ಇದರಲ್ಲಿ ತುಂಬಾ ಜನ ಲೆಕ್ಚರರ್ಸು, ಅಡ್ವೊಕೇಟ್ಸು, ಉದ್ಯಮಿಗಳು ಹಾಗೆ ಪತ್ರಕರ್ತರು ಒಟ್ಟು ಸಮಾನ ಮನಸ್ಕರು ಸೇರಿ ಮಾಡಿದಂತಹ ಒಂದು ಸಂಘಟನೆ 2008ರಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ನಾವು ಬೇಕಾದಷ್ಟು ರಂಗ ಪ್ರದರ್ಶನಗಳನ್ನು, ಆಮೇಲೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಪ್ರಾಯಶಃ ನಿಮಗೆಲ್ಲ ನೆನಪಿರಬಹುದು, ನಾವು ಬರ್ಬರಿಕ್ ಅನ್ನುವಂಥ ನಾಟಕವನ್ನು ನೆಮ್ಮದಿ ಅಪಾರ್ಟ್ಮೆಂಟ್ ಫ್ಲಾಟ್ ನಂಬರ್ 252, ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್, ದಾಟ್ಸ್ ಆಲ್ ಯುವರ್ ಆನರ್, ಕೇಳಸಕ್ಕಿ ಚಂದ್ರಮುಖಿ, ಮಿನುಗಲ ನಕ್ಷತ್ರ ಹೀಗೆ ಹಲವಾರು ನಾಟಕಗಳನ್ನ ನಾವೇ ಪ್ರಯೋಗಾತ್ಮಕವಾಗಿ ಸಿದ್ಧಪಡಿಸಿ ಪ್ರದರ್ಶನ ಮಾಡಿದ್ದೇವೆ. ಮಂಗಳೂರಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ, ಮೈಸೂರು, ಬೆಂಗಳೂರು ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೇವೆ. ಬೇರೆ ಬೇರೆ ತಂಡಗಳು ನಮ್ಮ ನಾಟಕವನ್ನ, ನಾವು ಪ್ರಕಟಪಡಿಸಿದ ನಾಟಕಗಳನ್ನ ಬೇರೆ ಬೇರೆ ತಂಡಗಳು, ರಾಜ್ಯದ ಬೇರೆ ಬೇರೆ ತಂಡಗಳು ನಮ್ಮ ನಾಟಕವನ್ನ ಪ್ರದರ್ಶನಕ್ಕೆ ತೆಗೆದುಕೊಂಡಿವೆ. ರಂಗ ಪ್ರದರ್ಶನ ಮಾತ್ರ ಅಲ್ಲದೆ ನಾವು ಸಾಹಿತ್ಯಿಕ ಚಟುವಟಿಕೆಗಳಲ್ಲೂ ನಿರಂತರವಾಗಿ ತೊಡಗಿಸಿಕೊಂಡಂತಹ ಒಂದು ಕ್ರಿಯಾಶೀಲ ತಂಡ ರಂಗಸಂಗಾತಿ. ಸಂಸ್ಥೆಯ ಅಧ್ಯಕ್ಷರಾದ ಎಂ ಗೋಪಾಲಕೃಷ್ಣ ಶೆಟ್ಟಿ ಅವರು ಮಾತನಾಡಿ 2015ರಲ್ಲಿ ಆರಂಭವಾದ ರಂಗಭಾಸ್ಕರ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡುತ್ತಾ ಬಂದಿದ್ದು, ಈ ಬಾರಿಯೂ 11ನೇ ವರ್ಷದ ಪ್ರಶಸ್ತಿಯನ್ನ ಹಿರಿಯ ನಟ, ನಿರ್ದೇಶಕ, ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. 2015ರಿಂದ ರಂಗಭಾಸ್ಕರ ಪ್ರಶಸ್ತಿಯನ್ನು ಬೇರೆ ಬೇರೆ ಮಜಲುಗಳಲ್ಲಿ ದುಡಿದ ರಂಗಕರ್ಮಿಗಳಿಗೆ ಈ ಮೊದಲು 10 ಮಂದಿಗೆ ಕೊಟ್ಟಿರ್ತೇವೆ. ಅದರಲ್ಲಿ ಮುಖ್ಯವಾಗಿ 2015ರ ಆರಂಭದ ರಂಗಭಾಸ್ಕರ ಪ್ರಶಸ್ತಿ ಈ ಹಿಂದೆ ವೇಣುಮಿತ್ರ ಕಾಸರಗೋಡು, ವಿಟ್ಲ ಮಂಗೇಶ್ ಭಟ್, ಶ್ರೀಮತಿ ರೋಹಿಣಿ ಜಗರಾಮ್, ಜಗನ್ ಪವರ್ ಬೇಕಲ್, IK ಬೋಳ್ವಾರ್, ಕಾಸರಗೋಡು ಚಿನ್ನ, ಗಣೇಶ್ ಕೊಳಕಾಡಿ, ಕೆ ರಾಧಾಕೃಷ್ಣ, ಡಾಕ್ಟರ್ ಎಂ ಗಣೇಶ್ ಹೆಗ್ಗೋಡು, ನವೀನ್ ಡಿ ಪಟೇಲ್ ಎಂಬುವರಿಗೆ ಕೊಡಲಾಗಿದೆ. ಈ ಸಲ 11ನೇ ಬಾರಿಯಾಗಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಹಿರಿಯ ರಂಗಕರ್ಮಿ, ಅವರಿಗೆ ತಾರೀಕು 7/7/25 ಸೋಮವಾರ ಸಂಜೆ 5:30ಕ್ಕೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ LICR ಸಭಾಂಗಣದಲ್ಲಿರುವ ಕಾರ್ಯಕ್ರಮದಲ್ಲಿ ನಾವು ಈ ಬಾರಿಯ ಪ್ರಶಸ್ತಿಯನ್ನು ಅವರಿಗೆ ನೀಡಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ವಿಶ್ವಸ್ತ ಮಂಡಳಿಯ ಸದಸ್ಯರುಗಳಾದ ಗೋಪಿನಾಥ್ ಭಟ್, ಕರುಣಾಕರ್ ಶೆಟ್ಟಿ, ಸುರೇಶ್ ಬೆಲ್ಚಡ ಬಜ್ಪೆ, ನಾಗೇಶ್ ಶೆಟ್ಟಿ ಬಚಾಲ್, ರಂಜನ್ ಬೂಳೂರು, ಪ್ರಸಾದ್ ಶೆಟ್ಟಿ, ಚಂದ್ರಶೇಖರ್ ಕುಳೂರು, ಜಯದೇವ್, ಹರಿಪ್ರಸಾದ್ ಕುಂಪಲ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 ನ್ಯೂಸ್, ಮಂಗಳೂರು.